ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಶ್ರೀಗಳವರ ಷಷ್ಠಬ್ದ ಸಂಭ್ರಮ ಜ್ಞಾನವಾಹಿನಿ ಸಮಾರೋಪ ಆನಂದೋತ್ಸವ ಕಾರ್ಯಕ್ರಮ ನಡೆಯಿತು. ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯವರು ಸಂಪತ್ತನ್ನು ದಾನ ಮಾಡಬೇಕು, ಇಲ್ಲವಾದಲ್ಲಿ ಭೋಗ ಮಾಡಬೇಕು, ಇಲ್ಲವಾದಲ್ಲಿ ಅದು ನಾಶವಾಗ್ತದೆ. ಧರ್ಮದ ಒಡಲು ಸತ್ಯ, ಬದುಕಿನಲ್ಲಿ ಲೆಕ್ಕಾಚಾರ ಅತಿ ಮುಖ್ಯ. ಹೃದಯ ಪೀಠ ಬಲವಾದಾಗ ಬದುಕು ಸುಂದರವಾಗ್ತದೆ. ಜೀವನ ರಥಕ್ಕೆ ಪಥ ಮುಖ್ಯ. ಜೀವನದಲ್ಲಿ ವ್ಯಕ್ತಿತ್ವವನ್ನು ಮೂಡಿಸುವ ಶಿಲ್ಪಿಗಳು ನಾವಾಗಬೇಕು ಎಂದು ಹೇಳಿದ್ರು. ಒಟ್ಟು ಸಮಾಜದಲ್ಲಿ ಸಂತನು ಮೀನಿನಂತೆ ಸ್ವಚ್ಛ ಮಾಡುವ ಕಾರ್ಯವನ್ನು ಮಾಡಿಸಿದ್ದಾನೆ. ಯಾಕಂದರೆ ಸಮಾಜದ ಕೊಳೆ ಏನಿದೆ ಅದನ್ನು ನಿವಾರಣೆ ಮಾಡುವಂಥ ಕಾರ್ಯದಲ್ಲಿ ಅವನ ತೊಡಗಿಸಿಕೊಳ್ತಾನೆ. ಅದರಿಂದಲಾಗಿ ಆತ್ಮೋನ್ನತಿಯ ಜೊತೆಗೆ ಲೋಕೋನ್ನತಿ ಎನ್ನುವಂಥ ಒಂದು ಕಾರ್ಯಗಳಲ್ಲಿ ಸಂಪನ್ನ ಆಗ್ತದೆ. ಇಲ್ಲಿ ನಮ್ಮ ಜೊತೆಗೆ ಪ್ರಭಾಕರ ಭಟ್ರು ಇದ್ದಾರೆ, ಸದಾಶಿವನಿದ್ದಾರೆ, ಸಂಕ್ರಾಂತಿದ್ದಾರೆ, ಇನ್ನು ಹಲವರು ನಮ್ಮ ಜೊತೆಗಿದ್ದಾರೆ. ಕೆಲವು ಭಾಗದಲ್ಲಿ ಅದು ನಮ್ಮವರು ಅಂತ. ಇವತ್ತೇನೋ ಕಾರ್ಯಕ್ರಮಕ್ಕೂ ನಾವು ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು ಅಷ್ಟೇ. ಯಾರು ಒಂದು ಸಲ ಅದರ ಬಗ್ಗೆ ಯೋಚನೆ ಮಾಡಿದರೆ ಸಾಕು. ಎಲ್ಲರಲ್ಲೂ ರಾಮನನ್ನು ನೋಡುವಂಥ ಮನಸ್ಸು ನಾವು ಮಾಡಬೇಕು. ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಸಮರ್ಪಣಾ ಭಾವದ ಭಕ್ತಿ ನಮ್ಮಲ್ಲಿರಬೇಕು. ಸಮಾಜದಲ್ಲಿ ರಾಮನ ಸಂದೇಶ ಪ್ರಕಾಶವಾಗಿ ಬೆಳಗಬೇಕು. ಆಧ್ಯಾತ್ಮಿಕ ಮೌಲ್ಯ ಮನೆ ಮನೆಗೆ ತಲುಪಿಸುವ ಕೆಲಸ ಸಂತರಿಂದ ಆಗುತ್ತಿದೆ. ಹಿಂದೂ ಸಮಾಜ ಸದೃಢವಾಗಲು ಮತೀಯವಾದ ಬಿಡಬೇಕು. ಸಂತನ ಆದರ್ಶವನ್ನ ನಾವೆಲ್ಲ ಪಾಲಿಸಬೇಕು ಎಂದು ಹೇಳಿದರು. ಈ ಆನಂದ ನಿರಂತರವಾದ ನಮ್ಮ ಬದುಕಡ ನಿತ್ಯಾನಂದ ಸ್ಥಿತಿ ಬೊಕ್ಕ ನಿತ್ಯಾನಂದದ ಯೋಗನ ಸಮಾಜಕ್ಕೆ ಕೊರ್ಪಡು ಕೊರಡು ಪಂಪನಂಚಿನ ಸದುದ್ದೇಶರು ಪೂಜ್ಯ ಗುರುಕುಲು ಅವಿರತವಾದ ದೀನ್ಯರ್ನ ದುರ್ಬಲರ್ನ ಆರ್ತಿಯರ್ನ ಅಜ್ಞಾನ ಇತ್ತಿನಕಲ್ನ ಮೂಢನಂಬಿಕೆ ಇತ್ತಿನಕಲನ್ನು ಮೂಢನಂಬಿಕೆಯನ್ನು ದೂರ ಮತ್ತು ಸುಜ್ಞಾನನ ಕೊರಡು ದುಶ್ಚಟ ಇತ್ತಿನಂಚಿನ ಸಂಸಾರಕ್ಕೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಂತ್ರಿನಂಚಿನ ಸದುದ್ದೇಶರು ಅಪ್ಪೆನ್ನಕ್ಲೆಲ್ಲ ಒಂಜಿ ಆಧ್ಯಾತ್ಮಿಕವಾದ ಆದಿ ಭೌತಿಕವಾದ ಸಮಾಜಡು ಒಂಜಿ ಸನ್ಯಾಸತ್ವ ಸ್ವೀಕಾರ ಅಂತದ್ದು ಲೋಕದ ಕಲ್ಪಕಲ್ಪನ ಆಧ್ಯಾತ್ಮದ ಶಕ್ತಿ ಧೀಮಂತಿಕೆಯರೆ ಪೂಜ್ಯ ಮಾತಾನಂದಮಯ್ಯ ಅಮ್ಮನ ಅರೆಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ದು ಸಮಾಜದ ಅಪ್ಪೆನಕ್ಲೆಗೆ ಮಾರ್ಗದರ್ಶನ ಮನ್ಪನ ಕೊಚ್ಚೆಗೆ ಗುರುಕುಲ ಮಾದರಿದ ಶಿಕ್ಷಣದ ಸಮಾಜದ ದಾರೆ ಎರಡು ಪಂಪನಂಚಿನ ಸದುದ್ದೇಶದ ಮಂತಿನಂಚಿನ ಈ ನಿತ್ಯಾನಂದ ಈ ಒಂಜಿ ನಿತ್ಯಾನಂದನ ಆರಾಧನೆ ಮಂತಿನಂಚಿನ ಪವಿತ್ರವಾಯಿನಂಚಿನ ದತ್ತಗುರು ಆರಂಜನೆಯ ಮೂಲಕ ವೀರಾಂಜನೇಯನ ಆ ಸಮಾಜಮುಖಿಯಾಯಿನಂಚಿನ ಸೇವಾ ಸಾಧ್ವಿ ಮಾತಾನಂದಮಯ್ಯವರು ಆಶೀರ್ವಚನ ನೀಡಿ ಗುರು ಎಂದರೆ ತಾಯಿಯ ಮಡಿಲು, ಆನಂದ ಎಂಬುದು ಭಾರತ ಅಡಿಪಾಯ. ಶ್ರೀಗಳ ಷಷ್ಠಬ್ದ ಕಾರ್ಯಕ್ರಮವನ್ನ ಗುರು ಬಂಧುಗಳು ವಿವಿಧ ಕಡೆಗಳಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಗಳು ಹಲವಾರು ಬಡವರ ಬಾಳಿನಲ್ಲಿ ಬೆಳಕಾದಂತಾಗಿದೆ ಎಂದು ಹೇಳಿದರು. ಮಲ್ತದಾಂಡ ಲಂಕ ಆನಂದ ಅಪ್ಪನಂಚಿನ ಸಂದರ್ಭ ಅಂಚೆನೆ ಗುರುಕುಲ ಸಾನ್ನಿಧ್ಯ ಪೀಠ ಆರೊಂಜಿ ಬಿಂಬ ನಮ್ಮ ಮಾತ ಪ್ರತಿಬಿಂಬ ಆರ್ನ ಆ ಆನಂದ ನಂಗೆ ಮಾತ ಪರಮಾನಂದ ಬಂದ ಸಂತೋಷ ಪಡಪೆ. ಗುರುಕುಲ್ನ ಬಗ್ಗೆ ಮಾತೆರೆಲ್ಲ ಗೊತ್ತುಂಡು ಯಾನ್ ಪನೋಡೊಂದಿಜ್ಜಿ ಗುರುಕುಲೊಂದು ಪಂಡ ಒಂಜಿ ಅಪ್ಪೆನ ಮಟ್ಟೆಲಿ ಅಲ್ಪ ಮಾತೆಲ್ಲ ನಂಗೆ ಒದಗದು ಬರ್ಪುಂಡು. ಆ ಒಂಜಿ ಸಾನ್ನಿಧ್ಯ ಎಂಗ ಶ್ರೇಷ್ಠ ಎಡ್ಡೆಪ್ಪದ ಜೀವನ ಕೊರ್ನಂಚಿನ ಆ ಗುರುಪಾದ ಅದನ್ನ ಅನುಗ್ರಹ ಏ ಪಲವು ಪಡು ಆನಂದ ಅಂತ ಪಂಡ ಎಕಡೆ ಡಾಕ್ಟರ್ ಪಲ್ಲೆಕ ವಿವೇಕಾನಂದ ಸ್ವಾಮಿಲೆಡ ಅರ್ಲಂಚೆನೆ ಪೂಜಾ ಗುರುಕುಲ್ಲೆಕ ಓ ಧರ್ಮ ಸಂದೇಶ ಇತ್ತಂಡ ಒಟ್ಟೊಟ್ಟಿಗೆ ಮಾತು ಪಾದರೊಂದಿತ್ತಂಡ ಐಟೊಂದು ತಮಾಷೆ. ಆ ತಮಾಷೆದ ಮುಖಾಂತರ ಆತ್ಮ ಜಾಗೃತಿ ಮಲ್ಪನಂಚಿನ ಆ ಧರ್ಮನುಸಾರನಂಚಿನ ಆಡ ಆ ಮಲ್ಲ ವ್ಯಕ್ತಿತ್ವ ಇತ್ತು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತುಳುವಿನ ದೊಡ್ಡ ಶತ್ರು ಆಂಗ್ಲ ಭಾಷೆ, ಅದೇ ನಮ್ಮ ಸರ್ವನಾಶ ಮಾಡುತ್ತಿದೆ. ಆಂಗ್ಲ ಭಾಷೆಯ ವ್ಯಾಮೋಹದಿಂದ ಸಂಸ್ಕೃತಿ ನಾಶವಾಗುತ್ತಿದೆ. ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸುವ ಕೆಲಸ ತಾಯಂದಿರಿಂದ ಆಗಬೇಕು. ತಾಯಂದಿರು ತಮ್ಮ ಜವಾಬ್ದಾರಿಯನ್ನ ಮರೆಯದೆ ಪಾಲಿಸಬೇಕು ಎಂದು ಹೇಳಿದರು. ಈ ದೇಶದ ಮೇಲೆ 1000 ವರ್ಷದ ಆಕ್ರಮಣ ಆಯಿತು. ಒಂದು 250 ವರ್ಷ ಮುಸಲ್ಮಾನರು, ಒಂದು 250 ವರ್ಷ ಕ್ರಿಶ್ಚಿಯನ್ರು. ಅವರು ಸುಮ್ಮನೆ ಬರಲಿಲ್ಲ. ತುಂಬ ಪುಸ್ತಕದಲ್ಲಿ ಬರೆದಿದ್ದಾರೆ,
ಇಲ್ಲೇ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಲ್ಲ, ಅದು ಸಣ್ಣ ವಿಷಯ. ಅವರು ಲೂಟಿ ಮಾಡಲಿಕ್ಕೆ ಆದರೆ ಹಣ ತಗೊಂಡು ಓಡ್ತಿದ್ದಾರಲ್ಲ, ಓಡ್ಲಿಲ್ಲ. ಅವರು ಇಲ್ಲೇ ಕೂತು ಅಧಿಕಾರ ಅಂತ. ಯಾಕೆ ಅಧಿಕಾರ ಅಂತ ಕೇಳಿದರೆ, ಈ ದೇಶದ ಜನರನ್ನು ಮುಸಲ್ಮಾನ್ ಮಾಡಬೇಕು, ಅದು ಕ್ರಿಶ್ಚಿಯನ್ ಮಾಡಬೇಕು. ಅದಕ್ಕೋಸ್ಕರ ಅವರ ಮೊದಲ ಟಾರ್ಗೆಟ್ ಯಾವುದಿತ್ತು ಅಂತ ಕೇಳಿದರೆ, ಈ ಧರ್ಮ ಪ್ರಸಾರವನ್ನು ಮಾಡುವುದು ದೇವಸ್ಥಾನಗಳು, ಮಠ ಮಂದಿರಗಳು, ಅದಕ್ಕೆ ಅದನ್ನು ನಾಶ ಮಾಡಿ 40-45 ಸಾವಿರ ದೇವಸ್ಥಾನ ಮಠ ಮಂದಿರಗಳನ್ನು ನಾಶ ಮಾಡಿದ್ದಾರೆ. ಅದಾದ ಮೇಲೆ ಕಳೆದ ಒಂದು 75 ವರ್ಷದಲ್ಲಿ 69 ವರ್ಷ ಸೆಕ್ಯುಲರ್ ಅಂತ ಹೇಳುವ ಶಬ್ದದಿಂದ ಹಿಂದೂಗಳನ್ನು ಮೋಸ ಮಾಡಿದ ಸರ್ಕಾರವೇ ಇತ್ತಿಲ್ಲ. ಅಷ್ಟೆಲ್ಲ ಆದರೂ ಕೂಡ ಇವತ್ತು ನಾವು 100ಕ್ಕೆ 80 ಜನ ಇದ್ದೇವೆ ಹಿಂದೂಗಳು. ನಾವು ಹಿಂದೂಗಳು 82 ಜನ ಉಳಿದದೆ ಹಾಗೆ. ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳ ಕೇಂದ್ರ ಬರೇ ದೇವಸ್ಥಾನ ಆಗಿರಲಿಲ್ಲ, ಅದು ನಮ್ಮ ಮನೆ ಆಗಿತ್ತು, ನಮ್ಮ ಕುಟುಂಬ ಆಗಿತ್ತು. ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದ್ರೆ ತಾಯಿ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ 1.70 ಲಕ್ಷ, ಒಡಿಯೂರು ಶ್ರೀ ವಜ್ರಮತ ಮಹಿಳಾ ವಿಕಾಸ ಕೇಂದ್ರ 2.61 ಲಕ್ಷ ಗುರು ಕಾಣಿಕೆ ಸಮರ್ಪಿಸಿ ಗುರುವಂದನೆ ಮಾಡಿದ್ರು. ಒಡಿಯೂರು ವೈದಿಕ ಬಂಧುಗಳು ಗುರುವಂದನೆಯನ್ನ ಸಲ್ಲಿಸಿದ್ರು. ಒಡಿಯೂರು ಶ್ರೀಗಳವರೊಂದಿಗೆ ಅನುಭವ ಸರಾಚೆ, ಗಣಪತಿ ಭಟ್ ಅವರ ಲೇಖನ ಕೃತಿ ಸ್ಫಟಿಕಮಾಲೆ ಬಿಡುಗಡೆ ಮಾಡಲಾಯಿತು. ಅಮೃತ ವರ್ಷದ ಆಂಗ್ಲ ತರ್ಜುಮೆ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರನ್ನ ನಾರಾಯಣ ಶೆಟ್ಟಿ ಪುಣೆ ಫಲಪುಷ್ಪವನ್ನ ನೀಡಿ ಗೌರವಿಸಿದ್ರು. ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಮಲಾರು ಜಯರಾಮ್ ರೈ ಅವರು ಫಲಪುಷ್ಪವನ್ನ ನೀಡಿ ಗೌರವಿಸಿದ್ರು. ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರಿಗೆ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ನಿರ್ದೇಶಕರಾದ ಶಾರದಾ ಮಣಿ ಎಸ್ ರೈ ಫಲಪುಷ್ಪವನ್ನ ನೀಡಿ ಗೌರವಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮುಂಬೈ ಹೇರಂಬನ ಇಂಡಸ್ಟ್ರೀಸ್ನ ಆಡಳಿತ ನಿರ್ದೇಶಕರಾದ ಸದಾಶಿವ ಶೆಟ್ಟಿ ಕನ್ಯಾನ, ಮಂಗಳೂರಿನ ಚಾರ್ಟರ್ಡ್ ಅಕೌಂಟೆಂಟ್ ಶಾಂತರಾಮ್ ಶೆಟ್ಟಿ, ಪುನಾ ಗುರುದೇವ ಬಳಗದ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ, ಮುಂಬೈ ಉದ್ಯಮಿ ವಾಮಯ್ಯ ಶೆಟ್ಟಿ ಚಂಬೂರು, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒಡಿಯೂರು ಶ್ರೀಗಳವರ ಷಷ್ಠಬ್ದ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ಪದ್ಮನಾಭ ಕೊಟ್ಟಾರಿ, ಯಶವಂತ್ ವಿಟ್ಲ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.